ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಇನ್ನೂ ಸಮಯ ಇದೆ. ಆದರೆ ಹಳ್ಳಿ ರಾಜಕೀಯ ಈಗಾಗಲೇ ಗರಿಗೆದರಿದೆ. ಉಡುಪಿ ಜಿಲ್ಲೆಯ ಪೆರಡೂರು ಗ್ರಾಮದ ಪಿಡಿಒ ಒಬ್ಬರು ಕಟ್ಟಿಸಲು ಹೊರಟಿರುವ ಬಂಗಲೆ ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ. ಕಾಂಗ್ರೆಸ್ ಬೀದಿ ರಂಪಾಟ ಮಾಡುತ್ತಿದ್ದರೆ ಬಿಜೆಪಿ ಪಿಡಿಒ ಬೆಂಬಲಕ್ಕೆ ನಿಂತಿದೆ. ಚುನಾವಣೆ ಬಂದರೆ ಸಾಕು, ಡೆಲ್ಲಿ ರಾಜಕೀಯ ಆದರೂ ಬೇಕು, ಹಳ್ಳಿ ರಾಜಕೀಯ ಅಲ್ಲ. ಹೌದು, ಉಡುಪಿ ಜಿಲ್ಲೆಯ ಪೆರಡೂರಿನಲ್ಲಿ ಕಳೆದ 1 ತಿಂಗಳಿಂದ ಈ ಬಂಗಲೆ ವಿವಾದ ಕೇಂದ್ರ ಬಿಂದುವಾಗಿದೆ. ಇದು ಯಾವುದೇ ಉದ್ಯಮ ಕಟ್ಟಿಸುತ್ತಿರುವ ಬಂಗಲೆ ಅಲ್ಲ. ಪಕ್ಕದ ಹೆಬ್ರಿ ಪಂಚಾಯತ್ನಲ್ಲಿ ಪಿಡಿಒ ಆಗಿ ಅಧಿಕಾರ ನಿರ್ವಹಿಸುತ್ತಿರುವ ಸದಾಶಿವ ಶೇರ್ವೇಗಾರ್ ಎಂಬವರ ಮನೆ ಇದು. ಇಷ್ಟಕ್ಕೂ ದುಡಿದ ಹಣದಲ್ಲಿ ಯಾರಾದರೂ ಮನೆ ಕಟ್ಟಿಸಿಕೊಂಡ್ರೆ ಆಕ್ಷೇಪ ಬರ್ತಾ ಇರಲಿಲ್ಲ. ಆದರೆ ಕಾಂಗ್ರೆಸ್ ಮಾಡುತ್ತಿರುವುದು ಗಂಭೀರ ಆರೋಪ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರುವ ಸದಾಶಿವ ಶೇರ್ವೇಗಾರ್ 15 ಸೆಂಟ್ಸ್ ಜಾಗದಲ್ಲಿ ವಾಸ್ತವ್ಯದ ಮನೆ ನಿರ್ಮಾಣ ಮಾಡಲು ಕಟ್ಟಡ ಪರವಾನಗಿ ಪಡೆದುಕೊಂಡಿದ್ದಾರೆ. ಆದರೆ ಪರವಾನಗಿ ಪಡೆದುಕೊಂಡ ಜಾಗದಲ್ಲಿ ಮನೆ ನಿರ್ಮಾಣವನ್ನು ಮಾಡದೆ ಸರ್ಕಾರಿ ಭೂಮಿಯಲ್ಲಿ ಬೃಹತ್ ಬಂಗಲೆ ಕಟ್ಟಿಸ್ತಾ ಇದ್ದಾರೆ. ಇದೊಂದು ಅರಣ್ಯ ಪ್ರದೇಶವಾಗಿದ್ದು ಡೀಮ್ಡ್ ಫಾರೆಸ್ಟ್ಗೆ ಒಳಪಟ್ಟ ಭೂಮಿಯಲ್ಲಿ ಬೃಹತ್ ಬಂಗಲೆ ತಲೆ ಎತ್ತಾ ಇದೆ. ಈ ಕಾನೂನು ಬಾಹಿರ ನಿರ್ಮಾಣವನ್ನು ಪೆರಡೂರು ಪಂಚಾಯಿತಿ ಪಿಡಿಒ ಸುಮನ ಆಕ್ಷೇಪಿಸಿ ನೋಟಿಸ್ ನೀಡಿದರು. ಆದರೆ ಆಡಳಿತ ನಡೆಸುವ ಬಿಜೆಪಿ ಪಕ್ಷದ ಜನಪ್ರತಿನಿಧಿಗಳ ಮೂಲಕ ಒತ್ತಡ ತಂದು ಸುಮನ ಅವರನ್ನು ಸದ್ಯ ಜಿಲ್ಲಾ ಪಂಚಾಯತ್ ಕಚೇರಿಗೆ ವರ್ಗಾವಣೆ ಮಾಡಲಾಗಿದೆ. ಸುಮನ ಅವರು ದಲಿತ ಮಹಿಳೆಯಾಗಿದ್ದು ಅವ್ಯಾಚ್ಯ ಶಬ್ದಗಳಿಂದ ನಿಂದನೆಗೆ ಒಳಗಾದ ಈಕೆಗೆ ನ್ಯಾಯ ಒದಗಿಸಬೇಕೆಂದು ಕಾಂಗ್ರೆಸ್ ನಾಯಕರು ಬೀದಿಗಿಳಿದಿದ್ದಾರೆ. ಪಿಡಿಒಗೆ ಒಂದು ನ್ಯಾಯ, ಜನಸಾಮಾನ್ಯರಿಗೆ ಒಂದು ನ್ಯಾಯ. ಇವತ್ತು ಡೀಮ್ಡ್ ಫಾರೆಸ್ಟಲ್ಲಿ ಮನೆ ಕಟ್ಟಿದರೆ, ಯಾರಾದರೂ ಬಡವರು ಕಟ್ಟಿದರೆ 24 ಗಂಟೆ ಒಳಗೆ ಕಿತ್ತು ತೆಗಿತಾರೆ. ಇದು ದೊಡ್ಡ ಬಂಗಲೆ ಕಟ್ತಾ ಇದ್ದಾನೆ, 40 ಲಕ್ಷ ರೂಪಾಯಿ ಬಂಗಲೆ ಕಟ್ತಾ ಇದ್ದಾನೆ. ಅವನ ಹೆಸರಲ್ಲಿ ಮೆಸ್ಕಾಮಿನಿಂದ ಇವತ್ತು ಲೈಸೆನ್ಸ್ ತಗೊಂಡಿದ್ದಾನೆ. ಅದೇ ರೀತಿಯಲ್ಲಿ ಇವತ್ತು ಪಂಚಾಯತಿನ ಲೈಸೆನ್ಸ್ ತಗೊಂಡಿರೋದು ಬೇರೆ ಜಾಗಕ್ಕೆ, ಪಟ್ಟ ಜಾಗಕ್ಕೆ. ಮನೆ ಕಟ್ಟಿರೋದು ಡೀಮ್ಡ್ ಫಾರೆಸ್ಟ್ ಜಾಗದಲ್ಲಿ. ತಹಸೀಲ್ದಾರ್ ರಿಪೋರ್ಟ್ ಕೊಟ್ಟಿದ್ದಾರೆ. ಇನ್ನು ಇದಕ್ಕಿಂತ ದೊಡ್ಡ ದಾಖಲೆ ಏನು ಬೇಕಿದೆ? ಎಲ್ಲ ಇವತ್ತು ತನಿಖಾ ಇದರಿಂದ ಆ ರೀತಿ ವ್ಯವಸ್ಥೆ ಆಗಿದೆ. ಅವರ ಅಣ್ಣ ಇಲ್ಲಿ ಉಪಾಧ್ಯಕ್ಷರಾಗಿದ್ದರು, ಪಂಚಾಯತ್ ಉಪಾಧ್ಯಕ್ಷರಾಗಿದ್ದರು. ಈ ಸಲ ಪಂಚಾಯತಲ್ಲಿ ಸೋತಿದ್ದಾರೆ. ಆದರೆ ಇಲ್ಲಿ ಪಂಚಾಯತ್ ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಿ ಕೂಡ ಅವರ ಹಸ್ತಕ್ಷೇಪ, ಅವರದೇ ಡೈರೆಕ್ಷನ್ ಪ್ರಕಾರ. ಅವ್ರ ಹತ್ರ ಮೆಜಾರಿಟಿ ಇರಲಿಲ್ಲ, ನಮ್ಮ ಹತ್ರ ಮೆಜಾರಿಟಿ ಇತ್ತು. ನಮ್ಮ ಮೆಜಾರಿಟಿ ಮೆಂಬರ್ಸನ್ನು ಕದ್ದು ಇವತ್ತು ಪಂಚಾಯತ್ ನಿರ್ಮಾಣ ಮಾಡಿದರು. ಪೆರಡೂರಿನಲ್ಲಿ ಹಲವಾರು ರಾಜಕೀಯ ವಿರೋಧಿಗಳು ಕೂಡ ನನ್ನೊಟ್ಟಿಗಿದ್ದಾರೆ. ಯಾಕಂದರೆ 2005ರಿಂದ ಇದುವರೆಗೆ ನಡೆದ ಎಲ್ಲ ಚುನಾವಣೆಯಲ್ಲಿ ಪೆರಡೂರಲ್ಲಿ ನಾವೇ ಮುನ್ನಡೆಯನ್ನು ಕಾಯ್ದುಕೊಂಡು ಬರ್ತಾಯಿದ್ದೆ. ಹಿಂದೆ ಇಲ್ಲಿ ಬಿಜೆಪಿ ಅಸ್ತಿತ್ವ ಇರಲಿಲ್ಲ, ಮುನ್ನಡೆಯನ್ನು ಕಾಯ್ದುಕೊಂಡು ಬರ್ತಾಯಿದ್ದಕ್ಕೋಸ್ಕರ ಎಲ್ಲ ನನಗೊಂದು ಸ್ವಲ್ಪ ಎದುರು ಪಕ್ಷದವರು, ಕಾಂಗ್ರೆಸ್ ಪಕ್ಷ ನನ್ನ ಇದನ್ನು ಕುಗ್ಗಿಸಬೇಕೆಂಬ ದೃಷ್ಟಿಯಿಂದ ಒಂದು ಒಳಸಂಚಿನಿಂದ ಇವತ್ತು ಇಂಥ ಒಂದು ರೀತಿಯ ಪ್ರಚಾರಗಳನ್ನು, ಅಪಪ್ರಚಾರಗಳನ್ನು ಮಾಡ್ತಾಯಿದ್ದಾರೆ. ಮನಸ್ಸಿಗೆ ತುಂಬ ದುಃಖ ಆಗಿದೆ. ಅದು ಅಲ್ಲದೆ ನನ್ನ ತಮ್ಮನನ್ನು ಇದರಲ್ಲಿ ಬ್ಲೈನ್ ಮಾಡಿ ಅವನ ಒಂದು ತ್ಯಜವಧೆ ಮಾಡಬೇಕಂತಲೂ ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದರೆ ಅವನು 4 ಸಲ ಗಾಂಧಿ ಪುರಸ್ಕಾರ ಪ್ರಶಸ್ತಿಯನ್ನು ವರಂಗ ಗ್ರಾಮ ಪಂಚಾಯತಿಯಲ್ಲಿ ತಗೊಂಡು ಇಡೀ ಉಡುಪಿ ಡಿಸ್ಟಿಕಲ್ಲಿ ಒಳ್ಳೆ ಪಿಡಿಒ ಎಂಬ ಹೆಸರು ಗಳಿಸಿದ್ದಾನೆ. ಅದನ್ನು ನೋಡಿ ನಮ್ಮ ಶಾಸಕರು ಅವನ ಮುದ್ರಾಡಿ ಮತ್ತು ಹೆಬ್ರಿ ಪಂಚಾಯತಿನಲ್ಲಿ ನೀನು ಆ ಕೆಲಸ ಮಾಡಬೇಕು ಎಂಬ ಉದ್ದೇಶದಿಂದ ಅವನನ್ನಲ್ಲಿ ಹಾಕಿದ್ದು ಬಿಟ್ಟರೆ ಯಾರು ಇದು ಮಾಡಿ ಹಾಕಿರುವಂಥದ್ದಲ್ಲ. ನಾವು ಜಾಯಿಂಟ್ ಫ್ಯಾಮಿಲಿಯಲ್ಲಿದ್ದೇವೆ, 4 ಗಂಡು 2 ಹೆಣ್ಣು, ಪಪ್ಪ ಮತ್ತು ಅಮ್ಮ. ಕಳೆದ 1 ತಿಂಗಳಿಂದ ವಿವಿಧ ಸಂಘಟನೆಗಳು ಪಿಡಿಒ ಶೇರ್ವೇಗಾರ್ ವಿರುದ್ಧ ಹೋರಾಟ ನಡೆಸುತ್ತಿವೆ. ಈ ಕಟ್ಟಡದ ಪರವಾನಗಿ ರದ್ದು ಮಾಡಲು ಪಂಚಾಯತ್ ಬಹುಮತದ ನಿರ್ಣಯ ಕೈಗೊಂಡಿದೆ. ಕಂದಾಯ ಇಲಾಖೆ ಪರಿಶೀಲನೆ ನಡೆಸಿದ್ದು ಅಕ್ರಮ ನಡೆದಿರುವುದನ್ನು ಒಪ್ಪಿಕೊಂಡಿದೆ. ಹಾಗಾಗಿ ಕೂಡಲೇ ಈ ಕಟ್ಟಡವನ್ನು ಕೆಡವಲೇಬೇಕೆಂದು ಹೋರಾಟ ನಡೆಸ್ತಾ ಇದ್ದಾರೆ. ಈ ವಿವಾದದ ಕೇಂದ್ರ ಬಿಂದು ಪಿಡಿಒ ಸದಾಶಿವ ಶೇರ್ವೇಗಾರ್ ಆದರೂ ಟಾರ್ಗೆಟ್ ಆಗಿರೋದು ಇದೇ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷ ಸುರೇಶ್ ಶೇರ್ವೇಗಾರ್. ಬಿಜೆಪಿ ಪಕ್ಷದ ಜೊತೆ ಗುರುಸಿಕೊಂಡಿರುವ ಇವರು ಪಕ್ಷದ ಕಾರ್ಯಕಾರಿಣಿಯಲ್ಲೂ ಸದಸ್ಯರಾಗಿದ್ದಾರೆ. ಕಾಂಗ್ರೆಸ್ ಶಕ್ತಿ ಕೇಂದ್ರವಾಗಿದ್ದ ಪೆರಡೂರಿನಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸದ್ಯ ಪೆರಡೂರು ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಬಹುಮತ ಪಡೆದಿದ್ದರೂ ಬಿಜೆಪಿ ಅಧಿಕಾರ ನಡೆಸ್ತಾ ಇದೆ. ಈ ರಾಜಕೀಯ ವೈಷಮ್ಯದ ಕಾರಣದಿಂದಲೇ ನಮ್ಮನ್ನ ಟಾರ್ಗೆಟ್ ಮಾಡಲಾಗುತ್ತಿದೆ ಎಂದು ಸುರೇಶ್ ಆರೋಪಿಸಿದ್ದಾರೆ. ಮನೆ ಕ್ರಮಬದ್ಧವಾಗಿದೆ, ಪಕ್ಕದಲ್ಲಿ ಕೃಷಿ ಭೂಮಿ ಇದೆ. ಅದರ ಕೆಲವೇ ಅಡಿಗಳ ದೂರದಲ್ಲಿ ನಮ್ಮ ಸ್ವಾಮ್ಯಕ್ಕೆ ಒಳಪಟ್ಟ ಕುಮ್ಕಿ ಸ್ಥಳದಲ್ಲಿ ಮನೆ ಕಟ್ಟಿಸ್ತಾ ಇದ್ದೇವೆ. ಇದು ಪಿಡಿಒ ಸದಾಶಿವ ಅವರು ಕಟ್ಟಿಸುತ್ತಿರುವ ಮನೆಯಲ್ಲ. ಕೂಟು ಕುಟುಂಬದಲ್ಲಿರುವ ನಾವು 4 ಮಂದಿ ಸಹೋದರರು ಸೇರಿ ಪರವಾನಗಿ ಪಡೆದು ಮನೆ ನಿರ್ಮಾಣ ಮಾಡುತ್ತಿದ್ದೇವೆ ಎಂದು ಸಮಜಾಯಿಷಿ ನೀಡಿದ್ದಾರೆ. ಮೇಲ್ನೋಟಕ್ಕೆ ಇದೊಂದು ಭೂವಿವಾದದಂತೆ ಕಂಡು ಬಂದರೂ ಬರಲಿರುವ ಜಿಲ್ಲಾ ಪಂಚಾಯತ್ ಚುನಾವಣೆ ಈ ರಾಜಕೀಯ ತುಂಬರಾಟಕ್ಕೆ ವೇದಿಕೆ ಕಲ್ಪಿಸಿದೆ. ದಲಿತ ಅಧಿಕಾರಿ ಅವಹೇಳನ ವಿವಾದದ ಕೇಂದ್ರ ಬಿಂದುವಾಗಿದೆ. ಆಳುವ ಪಕ್ಷದ ಒತ್ತಡದಲ್ಲಿರುವ ಪೊಲೀಸ್ ಮತ್ತು ಕಂದಾಯ ಇಲಾಖೆ ಯಾವ ಕ್ರಮ ಕೈಗೊಳ್ಳುತ್ತದೆ ಕಾದು ನೋಡಬೇಕು.